ಬಾರ್ಕೂರು ಬಳಿಯಲ್ಲಿ ಸೀತಾ ನದಿಗೆ ಕೃಷಿಕರಿಗೆ ಮತ್ತು ಸಿಹಿ ನೀರಿನ ಬಳಕೆಗೆ ನೀಲಾವರ ಮತ್ತು ಹನೆಹಳ್ಳಿಯ ಬಳಿಯಲ್ಲಿ ಹಾಕಲಾದ ಕಿಂಡಿ ಅಣೆಕಟ್ಟಿಗೆ ಮಳೆಗಾಲದಲ್ಲಿ ಬಂದ ಪ್ರವಾಹದಿಂದ ಪೂರ್ವ ಭಾಗದಿಂದ ಕೊಚ್ಚಿಕೊಂಡು ಬಂದ ಬೃಹತ್ ಮರಗಳ ದಿಣ್ಣೆಗಳು ಮತ್ತು ಬಿದಿರಿನ ಬಲ್ಲೆಗಳ ಕಿಂಡಿಯಲ್ಲಿ ಸಿಲುಕಿಕೊಂಡು ನೀರಿನ ಹರಿವಿಗೆ ತೊಂದರೆಯಾಗಿದೆ. ಬೇಸಿಗೆಯಲ್ಲಿ ಇಲ್ಲಿನ ಕಿಂಡಿ ಅಣೆಕಟ್ಟಿನಲ್ಲಿ ಶೇಖರಣೆಗೊಂಡ ಸಿಹಿ ನೀರು ಈ ಭಾಗದ 10 ಕಿಲೋಮೀಟರ್ ದೂರದವರೆಗೆ ನೀರಿನ ಅಂತರ್ಜಲ ಮಟ್ಟ ಹೆಚ್ಚಿಸಿ ಇಲ್ಲಿನ ರೈತರಿಗೆ ಮತ್ತು ಕುಡಿಯುವ ನೀರಿಗೆ ಉಪಯುಕ್ತವಾಗುತ್ತದೆ. ಪೂರ್ವ ಭಾಗದ ಸೋಮೇಶ್ವರದಿಂದ ಹೆಬ್ರಿ ಕೊಕ್ಕರ್ಣೆ ಮೂಲಕ ಹರಿದು ಬರುವ ಸೀತಾ ನದಿ ತೀರದಲ್ಲಿನ ಕೆಲವರು ಪ್ರತಿ ವರ್ಷ ಕೂಡ ನೆಲವನ್ನು ಸಮತಟ್ಟ ಮಾಡುವಾಗ ಮತ್ತು ಹತ್ತಿರದಲ್ಲಿರುವ ಕಸಗಳನ್ನು ತಂದು ನದಿಗೆ ಸುರಿಯುವ ಜನರಿಂದ ಇಂತಹ ಅವಾಂತರ ಉಂಟಾಗುತ್ತಿದೆ ಎಂದು ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಸಂಬಂಧಪಟ್ಟ ಇಲಾಖೆ ಇದನ್ನು ಸರಿಪಡಿಸಬೇಕಾಗಿದೆ.